ಬೀಡಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಡಿಎ ಜಾರಿ ಹಾಗೂ ಬೀಡಿ ಉದ್ಯಮದಲ್ಲಿ ನಡೆಯುತ್ತಿರುವ ಸಾವಿರಾರು ಕೋಟಿ ರೂಪಾಯಿ ವಂಚನೆಯನ್ನು ತಡೆಯುವಂತೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀಡಿ ಕಾರ್ಮಿಕರ ಒಕ್ಕೂಟ ಡಿಸೆಂಬರ್ 3ರಂದು ಬೆಂಗಳೂರು ಚಲೋ ಚಳವಳಿಯನ್ನ ನಡೆಸಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಬಿಎಂ ಭಟ್ ಹೇಳಿದರು. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು 2015ರಲ್ಲಿ ಏರಿಕೆಯಾಗಿದ್ದು ತುಟ್ಟಿ ಭತ್ಯೆ 12.75 ಅನ್ನ ಕಳೆದ 3 ವರ್ಷಗಳಿಂದ ನೀಡದೆ ಬೀಡಿ ಮಾಲೀಕರು ಕಾರ್ಮಿಕರನ್ನ ಸತಾಯಿಸುತ್ತಿದ್ದಾರೆ. ಸುಮಾರು 8 ಲಕ್ಷದಷ್ಟಿರುವ ಬೀಡಿ ಕಾರ್ಮಿಕರಿಗೆ ತಲಾ 4,000ದಷ್ಟು ಈ ಮೊತ್ತ ಸಿಗಬೇಕಾಗಿದ್ದು ಬೀಡಿ ಕಂಪನಿಗಳು 900 ಕೋಟಿ ರೂಪಾಯಿಗಳನ್ನ ನೀಡಲು ಬಾಕಿ ಇದೆ ಎಂದು ಅವರು ಮಾಹಿತಿ ನೀಡಿದರು. ಅಲ್ಲದೆ ಕನಿಷ್ಠ ಕೂಲಿಯನ್ನ ಮಾಲಕರು ಕಾರ್ಮಿಕರಿಗೆ ನೀಡದೆ ವಂಚಿಸುತ್ತಿದ್ದು ಎಲ್ಲ ವಿಚಾರಗಳನ್ನಿಟ್ಟುಕೊಂಡು ಡಿಸೆಂಬರ್ 3ರಂದು ಬೆಂಗಳೂರಿನ ಕಾರ್ಮಿಕ ಇಲಾಖೆ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ಅವರು ಹೇಳಿದರು. ತುಟ್ಟಿ ಭತ್ಯೆ 4 ಪೈಸೆಗೆ 10 ರೂಪಾಯಿ 22 ಪೈಸೆ ಈ ವರ್ಷ ಜಾಸ್ತಿ ಆದ 263 ಪಾಯಿಂಟ್ 4 ಪೈಸೆಗೆ ಇನ್ನು 10 ರೂಪಾಯಿ 52 ಪೈಸೆ ಜಾರಿ ಮಾಡಲಿಕ್ಕೆ ಹೇಳ್ತಾ ಇಲ್ಲ. DLC ಅಲ್ಲಿ ನಾವು ಮಾತುಕತೆ ಮಾಡಿ ಅಲ್ಲಿ ಕೂಡ DLC ಅಲ್ಲಿ ಕೂಡ ಅವರು ಹೇಳೋದು ನಾವು ಕೊಡದೇ ಇಲ್ಲ ಅಂತ ಹೇಳುವಂಥದ್ದು. ಬೀಡಿ ಕಾರ್ಮಿಕರ ಕನಿಷ್ಠ ಕೂಲಿ ಮೊನ್ನೆ 1,4,2011 ಹಾಗೆ ಇವತ್ತು ಮಾಲಕರು ಮಾತುಕತೆ ಕರೆದಿದ್ದಾರಂತೆ ಕೆಲವು ಟ್ರೇಡ್ ಯೂನಿಯನ್ ಸೆಂಟ್ರಲ್ ಟ್ರೇಡ್ ಯೂನಿಯನ್. ನಾನು ಹೋಗಲಿಲ್ಲ, ನನಗೆ ಹೇಳಿಲ್ಲ, ನಾನು ಹೋಗುದಿಲ್ಲ. ಯಾಕಂದ್ರೆ DA ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ. DA ಬಿಟ್ಟು ಕೊಡೋದಂದ್ರೆ ಕೈಗಾರಿಕೆ ಉಳಿಸಲಿಕ್ಕೆ ಸಾಧಾರಣ ತಲಾ 3,000 ರಿಂದ 4,000ದಷ್ಟು ರೂಪಾಯಿ ಪ್ರತಿಯೊಂದು ವರ್ಕರಿಗೆ 8 ಲಕ್ಷ ವರ್ಕರಿಗೆ ಕೊಡಲಿಕ್ಕೆ ಬಾಕಿ ಆಗಿದೆ. ಈಗ ಈ 7 ತಿಂಗಳಲ್ಲಿ 3 ರಿಂದ 4 ಅದು 960 ಕೋಟಿ ರೂಪಾಯಿ ಬಾಕಿ ಆಗಿದೆ. ಹೈಕೋರ್ಟ್ ಅಲ್ಲಿ ಡಿಸ್ಪೋಸ್ ಆಗಿದೆ ಕೇಸ್ 13/8/2018ಕ್ಕೆ ಹೈಕೋರ್ಟ್ ಅಲ್ಲಿ ಡಿಸ್ಪೋಸ್ ಆಗಿದೆ. ಆದ್ರೂ ಕೂಡ ಮಾಲಕರಿಗೆ ಆಗಸ್ಟ್ ನಂತರ ಕೂಡ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 4 ತಿಂಗಳಾಯಿತು. ಸಾಧಾರಣ 11,930 ಪ್ರತಿಯೊಬ್ಬರಿಗೂ ಕೊಡುವಂತ ರೀತಿಯಲ್ಲಿ ಆದೇಶ ಆಗಿದೆ.